ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ವೀಕ್ಷಕರೇ, ಪ್ರಯತ್ನ ಎಂಬುದು ಒಂದು ಬೀಜದ ರೀತಿ. ಇದು ಮೊಳಕೆ ಹೊಡೆದರೆ ಮರ, ಇಲ್ದಿದ್ರೆ ಗೊಬ್ಬರ. ಅದೇ ರೀತಿ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದರೆ ಪ್ರತಿನಿತ್ಯವೂ ಕೂಡ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅಡುಗೆಯೂ ಕೂಡ ಹಾಗೆಯೇ. ಪ್ರತಿನಿತ್ಯ ಹೊಸ ಹೊಸ ಏನಾದರೂ ರುಚಿ ನಾವು ಕಂಡುಕೊಳ್ತಾ ಇದ್ದು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಒಳ್ಳೆ ರುಚಿಕರವಾದಂಥ ಖಾದ್ಯವಾಗಿ ಹೊರಹೊಮ್ಮುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಮಮತಾ ಕೋಟ್ಯಾನ್ ಅವರು ನಮಗೆ ಯಾವ ರೀತಿಯಾದಂಥ ಅಡುಗೆ ಹೇಳ್ಕೊಡ್ತಾರೆ ಅವರನ್ನು ಕೇಳಬೇಕು. ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೇಡಮ್, ಯಾವಾಗಲೂ ಬರುವಾಗ ಹೊಸ ಹೊಸ ರೀತಿಯಾದಂಥ ಅಡುಗೆಗಳನ್ನು ಟ್ರೈ ಮಾಡಿ ಬರ್ತೀರಿ. ಇವತ್ತು ಕೂಡ ಹೊಸ ಅಡುಗೆಯನ್ನು ಟ್ರೈ ಮಾಡಿ ನಮಗೆ ಹೇಳ್ಕೊಡ್ತಾ ಇದ್ದೀರಾ ಅಥವಾ ಯಾವುದು ಹಿಂದಿನ ಕಾಲದ ರೆಸಿಪಿಯ ಏನು, ಹೇಗೆ? ಇಲ್ಲ ಮೇಡಮ್, ಟ್ರೈ ಮಾಡಿ ಹೇಳ್ಕೊಡೋದು. ಟ್ರೈ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಮಾಡಿದ್ದೆ. ಸಕ್ಸಸ್ ಆಗಿದೆಯಾ? ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಒಂದು ಕುಲ್ಫಿ, ಇನ್ನೊಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಕುಲ್ಫಿ ಎಲ್ಲ ಮಾಡಬೇಕಾದ್ರೆ ಇದು ಸ್ವಲ್ಪ ತುಂಬ ಕಷ್ಟ. ತುಂಬ ಫ್ರೀಸಿಂಗಲ್ಲಿ ಇಡಬೇಕು, ದೊಡ್ಡ ದೊಡ್ಡ ರೆಫ್ರಿಜರೇಟರ್ ಎಲ್ಲ ಬೇಕು ಅಂತ. ಇಲ್ಲ ಮೇಡಮ್, ಸೊ ನಮ್ಮ ಈ ಫ್ರಿಜ್ಜಲ್ಲೇ ಮಾಡ್ಕೊಳ್ಬೋದಾ ಇಟ್ಟು? ಸರಿ, ಹಾಗಾದರೆ ನೋಡೋಣ ಹೇಗಿರುತ್ತೆ. ಬನ್ನಿ ಕಿಚನ್ಗೆ ಹೋಗೋಣ. ಸರಿ ಮೇಡಮ್, ಹಾಗಾದರೆ ಫಸ್ಟ್ ಈಗ ನಮಗೆ ಕುಲ್ಫಿಯಾ? ಹೌದು ಮೇಡಮ್. ಸೊ ಕುಲ್ಫಿ ಎಷ್ಟೇ ಯಾವುದು ಚಳಿ ಇರಲಿ, ಮಳೆ ಇರಲಿ, ಸೆಕೆ ಇರಲಿ, ಸೆಕೆಗಂತೂ ತುಂಬ ಚೆನ್ನಾಗಿರುತ್ತೆ. ಅದಂತೂ ಟೇಸ್ಟೇ ಬೇರೆ. ಯೂಶ್ವಲ್ ಐಸ್ ಕ್ರೀಮ್, ಐಸ್ ಕ್ಯಾಂಡಿ, ಇದರ ಬದಲು ಕುಲ್ಫಿ ಸೂಪರ್ಬ್ ಆಗಿರುತ್ತೆ. ನಂದಂತೂ ಫೇವ್ರೇಟ್. ಸೊ ಯಾವ ಕುಲ್ಫಿ? ಅದರಲ್ಲೂ ಬೇರೆ ಬೇರೆ ಫ್ಲೇವರ್ಸ್ ಇದೆ ಅಲ್ವಾ? ಸೊ ಯಾವ ಫ್ಲೇವರ್ದು? ಬಾದಾಮ್ ಮಿಕ್ಸ್ ಕುಲ್ಫಿಯಾ? ಸೊ ನಾನಂತೂ ರೆಡಿ, ಎಕ್ಸೈಟೆಡ್. ಹೇಗೆ ಸ್ಟಾರ್ಟ್ ಮಾಡೋಣ? ಸರಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕಡಾಯಿ ಇಡುವ, ಹಾಲು ಬಿಸಿ. ಕಡಾಯಿಗೆ ಹಾಂ, ಇನ್ನು ಹಾಲು ಹಾಕ್ತಿದ್ದೇನೆ ಮೇಡಮ್. ಇದು 1/2 ಲೀಟರ್ ಹಾಲು. ದಪ್ಪ ಹಾಲೇ ಬೇಕಾ? ತೊಂದರೆ ಯಾವುದು ಕೂಡ ಆಗ್ತದೆ ಹಾಲು. ಸ್ವಲ್ಪ ಇರ್ತೇನೆ, ಯಾಕೆಂದ್ರೆ ಅದರಲ್ಲಿ ಮತ್ತೆ ಕಾರ್ನ್ಫ್ಲವರ್ ಕಲಿಸ್ಲಿಕ್ಕೆ ಬೇಕು, ಅದಕ್ಕೆ ಸ್ವಲ್ಪ ತೆಗೆದಿರ್ತೇನೆ. ಸರಿ, ಇದು ಕುದಿದ ನಂತರ ಇದು ಬಾದಾಮ್ ಮಿಕ್ಸ್ ಪೌಡರ್ ಹಾಕ್ಲಿಕ್ಕೆ ಉಂಟು. ಓಕೆ. ಸೊ ಇದು ಎಷ್ಟೊತ್ತು ಫ್ರಿಜ್ಜಲ್ಲಿ ಇಟ್ಟು ನಾವು ಸೆಟ್ ಮಾಡೋದಕ್ಕಿರುತ್ತೆ? ಅದು 3 ಗಂಟೆಯಲ್ಲಿ ಆಗ್ತದೆ ಮೇಡಮ್. 3 ಅವರ್ಸ್ ಬೇಕಾ? ಓಕೆ. ಬೆಳಿಗ್ಗೆ ಮಾಡಿಟ್ರೆ ಮಧ್ಯಾಹ್ನ ಹೊತ್ತಿಗೆ ರೆಡಿ ಆಗ್ತದೆ. ಮಧ್ಯಾಹ್ನಕ್ಕೆ ರೆಡಿ ಇರುತ್ತೆ. ಮಧ್ಯಾಹ್ನ ಮಾಡಿಟ್ರೆ ಸಂಜೆ. ಎಸ್ ಮೇಡಮ್, ಅಷ್ಟೊತ್ತಿಗೆ ಮಿಕ್ಸಿಯಲ್ಲಿ ಸಕ್ಕರೆ ಹುಡಿ ಮಾಡುವ. ಹಾಂ, ಸಕ್ಕರೆ ಬಾದಾಮ್ ಪೌಡ್ರಲ್ಲಿ ಉಂಟು ಮೇಡಮ್ ಸಿಹಿ, ಇದರಲ್ಲಿ ಕೂಡ ಸ್ವಲ್ಪ ಸಿಹಿ ಇರಲಿ ಅಂತ. ಈಗ ಎಷ್ಟು ಹಾಲಿಗೆ ಎಷ್ಟು ಸಕ್ಕರೆ? ಅಂದರೆ 1/2 ಲೀಟರ್ ಹಾಲಿಗೆ ಸಕ್ಕರೆ 2-3 ಸ್ಪೂನ್ ಸಾಕಾಗ್ತದೆ. ಆದರೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಹಾಕುವ. ಓಕೆ.
ಇಲ್ಲದ್ರೆ ಅದು ಫ್ರಿಜ್ಜಲ್ಲಿ ಇಡುವಾಗ ಸ್ವಲ್ಪ ಐಸ್ ಥರ ಗಟ್ಟಿಯಾಗಿ ಆಗುವಾಗ ಸಿಹಿ ಕಮ್ಮಿ ಆಗುತ್ತೆ. ಹೌದು. ಏಲಕ್ಕಿ ಪುಡಿ ಇದ್ರನ್ನು ಮಾಡಿ ಮೇಡಮ್. ಮತ್ತೆ ಕೊನೆಗೆ ಗೇರು ಬೀಜ. ಓಕೆ. ಕುದಿ ಬರ್ತಾ ಇದೆ. ಹೌದು ಮೇಡಮ್. ಸೊ ಇದು ಕುದಿ ಬಂದು ಇನ್ನೂ ದಪ್ಪ ಆಗಬೇಕಾ ಹೇಗೆ? ಇಲ್ಲ, ಅದು ಬಾದಾಮ್ ಪೌಡರ್ ಹಾಕಿದ ನಂತರ. ಓಕೆ. ಸೊ ಸಿಮ್ಮಲ್ಲಿ ಇಟ್ಕೊಳ್ಳ ಇಡಿ ಮೇಡಮ್. ಸೊ ಇದು ಕುದಿ ಬರ್ತಾನೆ ಇರಬೇಕು. ಓಕೆ, ಇದನ್ನೊಂದು ಕೆಲಸ ಮುಗಿಸ್ಕೊಳ್ಳೋಣ. ಇದಕ್ಕೆ ಗೇರು ಬೀಜ. ಗೋಡಂಬಿ ಬಾದಾಮಿ ಯಾವುದು ಕೂಡ ನಮ್ಗೆ ಇಷ್ಟ ಇದ್ರು ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ಬೋದು. ಸಾಕು ಅನ್ಸುತ್ತಲ್ಲ? ಸಾಕು ಮೇಡಮ್. ಸೊ ಇದು ಕೂಡ ಕುದಿ ಬಂತು. ಸೊ ನೆಕ್ಸ್ಟ್ ಇನ್ನು ಇದಕ್ಕೆ ಬಾದಾಮ್ ಪೌಡ್ರ್ ಹಾಕ್ತೇನೆ. ಬಾದಾಮ್ ಪೌಡ್ರ್ ಹಾಕುವ ಗ್ಯಾಸ್ ಮೇಲೆ ಇಡಬೇಕು ಮೇಡಮ್. ಓಕೆ. ಮತ್ತೆ ಕೈಯೆಲ್ಲ ಆಡಿಸ್ತಾ ಇದ್ದೀನಿ. ಅಂದರೆ ಕ್ಲಮ್ಸ್ ಎಲ್ಲ ಬರೋದಾಗೆ ನೋಡ್ಕೊಳ್ಬೇಕು. ಬಾದಾಮ್ ಮಿಲ್ಕ್ ಮಿಕ್ಸಲ್ಲಿ ಅದರಲ್ಲೇ ಬಾದಾಮ್ ಇದೆ, ಚೂರುಗಳು ಕಾಣ್ತಾ ಇದೆ. ಹೌದು. ಸೊ ಇಲ್ಲಿದ್ರೆ ಇನ್ನೂ ಎಕ್ಸ್ಟ್ರಾ ಬೇಕಿದ್ರೆ ಬಾದಾಮ್ ಪಿಸ್ತಾ ಈಗ ನಾವು ಗೋಡಂಬಿ ಹೇಗೆ ಹಾಕಿದ್ವಿ ಅದಕ್ಕೆ ಹಾಕೊಳ್ಬೋದು. ಹೌದು ಮೇಡಮ್. ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಈ ಕುಲ್ಫಿಯಲ್ಲಿ ಮಧ್ಯ ಮಧ್ಯ ಒಂದು ಚಿಕ್ಕ ಬೈಟ್ ಸಿಗ್ತಾ ಇರುವಾಗ ತುಂಬ ಖುಷಿ ಆಗುತ್ತೆ. ಈ ಕೇಸರ್ ಫ್ಲೇವರಲ್ಲೂ ಬರುತ್ತೆ. ಕೇಸರ್ ಹಾಕಿದರೆ ಕೇಸರ್ ಫ್ಲೇವರ್ ಆಯಿತು. ಸಕ್ಕರೆ ಆಗ್ತಿದೆ ಮೇಡಮ್. ಸಕ್ಕರೆ, ಏಲಕ್ಕಿ, ಗೇರು ಬೀಜ. ಓಕೆ. ಗೋಡಂಬಿಯನ್ನು ಸ್ವಲ್ಪ ತರಿ ತರಿ ಆಗಬೇಕಷ್ಟೆ. ಸಣ್ಣ ಉರಿಯಲ್ಲೇ ಇನ್ನೂ ಕುದಿಸ್ಕೊಳ್ಬೇಕಾ ಹೇಗೆ? ಹೌದು, ಬಿಸಿ ಮಾಡಿ. ಅದು ಥಿಕ್ನೆಸ್ ಬರಬೇಕಾ? ಹೌದು ಮೇಡಮ್. ಎಷ್ಟು ಗಟ್ಟಿ? ಒಂದು ಈಗ ಎಷ್ಟಿದೆಯಲ್ಲ ಸ್ವಲ್ಪ ಇನ್ನೂ ಗಟ್ಟಿ. ಹೌದು. ಮೇಡಮ್ ಆಗ ನಾವು ಹಾಲು ಹಾಕಿದ್ದೇವಲ್ಲ, ಸ್ವಲ್ಪ ಹಾಲು ಉಳಿದು ಅದಕ್ಕೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಲಿಕ್ಕೆ ಉಂಟು. ಹಾಂ ಹಾಂ, ಥಿಕ್ನೆಸ್ಗೆ. ಹೌದು. ಓಕೆ. 1.5 ಸ್ಪೂನ್ ಹಾಕ್ತಿದ್ದೇನೆ ಮೇಡಮ್. ಈ ಕಾರ್ನ್ಫ್ಲೋರ್ ನೀವು ಹಾಕ್ತಾ ಇದ್ದೀರಿ, ಅದರ ಬದಲು ನಾವು ಈ ಕಸ್ಟರ್ಡ್ ಪೌಡರ್ ಹಾಕೊಂಡ್ರು ಇನ್ನೂ ಚೆನ್ನಾಗಿ ಬರ್ಬೋದಾ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಅಲ್ವಾ? ನಾನು ಇದನ್ನು ಟ್ರೈ ಮಾಡಿದ್ರಿ. ಸೊ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಅಂತೂ ಇದ್ದೇ ಇರುತ್ತೆ. ನಾವು ಎಲ್ಲದಕ್ಕೂ ಕಬಾಬ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಆ್ಯಡ್ ಮಾಡ್ತಾ ಇರ್ತೀವಿ. ಸೊ ಇದಂತೂ ಈಸಿಲಿ ಅವೈಲಬಲ್ ಇರುತ್ತೆ. ಹೌದು. ಹಾಕ್ತಿದ್ದೇನೆ ಮೇಡಮ್. ಫ್ಲೇಮ್ ಹೈ ಇಟ್ಕೊಳ್ಳ. ಇಡಿ ಮೇಡಮ್. ಕಾರ್ನ್ಫ್ಲವರ್ ಹಾಕಿದ್ರೆ ಸ್ವಲ್ಪ ಬೇಗನೆ ತಿಕ್ಕಾಗುತ್ತೆ. ಇದು ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನಸ್ಸು ಬಂದಾಗ ಯಾವಾಗ ಬೇಕಾದರೂ ಕುಲ್ಫಿ ಮಾಡ್ಕೊಂಡು ತಿನ್ಬೋದು. ಇಲ್ಲಿದ್ರೆ ಒಂದು ಕುಲ್ಫಿ ಸ್ಟಿಕ್ಕಿಗೂ ಕೂಡ ಕೆಲವು ಸರಿ ಅದಕ್ಕೆ ಒಂದೊಂದು ಫ್ಲೇವರ್ಗೂ ಒಂದೊಂದು ರೇಟ್ ಇರುತ್ತೆ. ಸೊ ಮನಸ್ಸು ಬಂದಾಗ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವಂಥದ್ದು ಅಷ್ಟೇ. ಈ ಟ್ರೈನಲ್ಲಿ ಅಥವಾ ಎಲ್ಲಾದರೂ ನಾವು ಟ್ರಾವೆಲ್ ಮಾಡ್ತಾ ಇರುವಾಗ ಅಲ್ಲಿ ಮಟ್ಕಾ ಕುಲ್ಫಿ ಸಿಗುತ್ತೆ. ಆಹಾ, ಏನು ಟೇಸ್ಟ್ ಅನಿಸುತ್ತೆ ಆಗ. ಅಂದರೆ ಯಾವುದು ಈಸಿ ಅವೈಲಬಲ್ ಇರೋದಿಲ್ಲ ಅಲ್ಲ, ಅದರಲ್ಲೂ ಆ ಮಟ್ಕಾದಲ್ಲಿ ಕೊಡುವಾಗ ಅದೊಂಥರ ಅದರದ್ದು ಇದು ಅರೋಮಾ, ಅಂದರೆ ಆ ಮಡಿಕೆದು ಹಾಗೇ ಒಂದು ಕೂಲಾಗಿರುತ್ತೆ. ಎಷ್ಟಿದ್ರು ಆ ಮಟ್ಕಾದಲ್ಲಿ ಇಟ್ಟರೆ ತುಂಬ ಕೂಲಾಗಿರುತ್ತೆ. ನಾವು ಯೂಶ್ವಲಿ ನೀರೆಲ್ಲ ಅದರಲ್ಲಿ ಹಾಕಿ ಕುಡಿಯುವಾಗಲೂ ಅಷ್ಟೇ ಎಷ್ಟು ಕೂಲ್ ಅನಿಸುತ್ತೆ. ಆಗಿದೆ ಮೇಡಮ್. ಓಕೆ, ಅಂದರೆ ಇಷ್ಟು ಥಿಕ್ನೆಸ್ ಬರಬೇಕು. ಹೌದು. ಆಗಿದೆ. ಆಫ್ ಮಾಡಿ ಮೇಡಮ್. ಇಷ್ಟೇ, ಏನು ಹಾಕೋಗಿಲ್ಲ. ಬೇಕಿದ್ರೆ ಇನ್ನೂ ಕಟ್ ಮಾಡಿ ಪೀಸಸ್ಸನ್ನು
ಅದು ಕುದಿವಾಗಲೇ ಹಾಕಬೇಕಾಗತ್ತೆ ಬಹುಶಃ. ಹೌದು ಮೇಡಮ್. ಇದು ತಣ್ಣಗಾದ ನಂತರ ಗ್ಲಾಸ್ಗೆ ಟೀ ಕಪ್ಪಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗಬೇಕು. ಹೌದು ಮೇಡಮ್. ಮತ್ತು ಫ್ರೀಝರಲ್ಲಿಟ್ಟು 3 ಗಂಟೆ 3 ಗಂಟೆ ಇದ್ದು ಸರ್. ಹಾಗೆ ಇಟ್ಟರು ಕೂಡ ಸ್ಕೂಪಲ್ಲಿ ತೆಗೆದು ಕೊಡೋದಕ್ಕೂ ಆಗುತ್ತೆ, ಐಸ್ ಕ್ರೀಮ್ ಥರ. ಸ್ಪೂನಲ್ಲಿ ಕೂಡ ತಿನ್ಬೋದು, ಸ್ಟಿಕ್ ಇಲ್ಲದಿದ್ದರೆ. ಏನೇ ಇರಲಿ ಕುಲ್ಫಿ ಆ ರೀತಿ ತಿಂದ್ರೇ ಖುಷಿ ಅಲ್ವಾ ಮೇಡಮ್? ಇದು ತಣ್ಣಗಾಗಿದೆ. ಗ್ಲಾಸ್ಗೆ ಗಟ್ಟಿ ಜೆಲ್ಲಿ ಜೆಲ್ಲಿ ಟೈಪ್ ಬರಬೇಕು ಸ್ವಲ್ಪ. ಕುಲ್ಫಿ ರೆಡಿ. ವಾವ್, ಸೂಪರ್. ಬಟ್ ಈಗಲೇ ತಿನ್ನೋಕ್ಕಾಗಲ್ಲ, ಇದು ಫ್ರೀಸ್ ಆಗಬೇಕು. ಸೂಪರ್ಬ್ ಆಗಿ ಬಂದಿದೆ. ಸೊ ಮನೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಟ್ರಿ. ಥ್ಯಾಂಕ್ ಯು. ಸೂಪರ್ಬ್ ಆಗಿರುವಂಥ, ಇನ್ನೂ ಚಿಲ್ಡ್ ಆಗಬೇಕಷ್ಟೇ. ಬಟ್ ಈಗಲೂ ಚಿಲ್ ಆಗಿಲ್ಲ. ಇದನ್ನು ಫ್ರೀಸಿಂಗಲ್ಲಿ ನಾವು ಇಡಬೇಕು. ಬಟ್ ತಯಾರಿಸುವ ವಿಧಾನ ಹೇಗೆ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬಾದಾಮ್ ಮಿಕ್ಸ್ ಕುಲ್ಫಿ ತಯಾರಿಸುವ ವಿಧಾನ. ಮೊದಲು ಅರ್ಧ ಲೀಟರ್ ಹಾಲನ್ನು ಕುದಿಸಿಕೊಳ್ಳಿ. ಇನ್ನೊಂದೆಡೆ 3 ರಿಂದ 4 ಚಮಚ ಸಕ್ಕರೆಗೆ ಸ್ವಲ್ಪ ಏಲಕ್ಕಿ, ಗೋಡಂಬಿ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ. ಹಾಲು ಕುದಿ ಬಂದ ನಂತರ ಬಾದಾಮಿ ಮಿಲ್ಕ್ ಮಿಕ್ಸ್, ಸಕ್ಕರೆ ಹಾಗೂ ಗೋಡಂಬಿ ಪುಡಿ ಸೇರಿಸಿ 5 ರಿಂದ 10 ನಿಮಿಷ ಕುದಿಸಿ. ಆನಂತರ 2 ಚಮಚ ಕಾರ್ನ್ಫ್ಲೋರನ್ನು ಸ್ವಲ್ಪ ತಣ್ಣನೆ ಹಾಲಿನಲ್ಲಿ ಕಲಸಿ ಕುದಿಯುತ್ತಿರುವ ಹಾಲಿಗೆ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಮೌಲ್ಡ್ ಅಥವಾ ಚಿಕ್ಕ ಲೋಟಕ್ಕೆ ಹಾಕಿ 3 ರಿಂದ 4 ಗಂಟೆಗಳ ಕಾಲ ಫ್ರೀಜರ್ನಲ್ಲಿ ಇಡಿ. ಈಗ ಚಿಲ್ಡ್ ಕುಲ್ಫಿ ಸವಿಯಲು ಬಲು ಚೆನ್ನ. ಸೂಪರ್ ಆಗಿರುವಂಥ ಕುಲ್ಫಿ ರೆಡಿಯಾಗಿದೆ. ಸೊ ಸ್ಟ್ರೇಟ್ ಇಂಟು ದ ಫ್ರೀಝರ್ ಇದು ಈಗ ಹೋಗುತ್ತೆ. ಅಷ್ಟೊತ್ತು ನೀವು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಒಂದಂತೂ ಕುಲ್ಫಿ ರೆಡಿಯಾಗಿದೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಇದು ಸಂಜೆ ಈವ್ನಿಂಗ್. ಹಾಂ, ಆಗಲೇ ಹೇಳಿದ್ರಿ ಈವ್ನಿಂಗ್ಗೆ ಅಂತೇಳಿ. ಮಕ್ಕಳು ಸ್ಕೂಲಿಂದ ಎಲ್ಲ ಬರುವಾಗ ಚೆನ್ನಾಗಿರುತ್ತೆ ಅಂತ. ಯಾವ ರೆಸಿಪಿ ಇದು? ಬನ್ಗೆ ಒಂದು ಸ್ಯಾಂಡ್ವಿಚ್ ಥರ, ಒಂದು ಸಿಂಪಲ್ ಆಗಿ ಸ್ಯಾಂಡ್ವಿಚ್ ಟೈಪಲ್ಲಿ. ವಾ, ಸೂಪರ್. ಸೊ ಸಂಜೆಗೆ ಲೈಟಾಗಿ ಏನಾದರೂ ಬೇಕಾಗಿರುತ್ತೆ. ಸೊ ಅಷ್ಟು ಸಾಕು. ಸೊ ಒಂದು ಸ್ಟಾರ್ಟ್ ಮಾಡೋಣ. ಮಾಡೋಣ. ಹೇಗೆ? ಪಾತ್ರೆ ಇರ್ಬೇಕು ಮೇಡಮ್, ಕಡಾಯಿ. ಎಣ್ಣೆ ಹಾಕಿ ಮೇಡಮ್. ಸೊ ನಿಮಗೆ ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಸಾಕು. ಈರುಳ್ಳಿ ಹಾಕ್ತಿದ್ದೆ ಮೇಡಮ್. ಸೊ ನಾನೀಗಲ್ಲಿ ಬನ್ ನೋಡ್ತಾ ಇದ್ದೀನಿ. ಇದು ಹೇಗೆ ಬರ್ಗರ್ ಟೈಪಲ್ಲಿ ಬರುತ್ತಾ ಹೇಗೆ? ಸ್ವಲ್ಪ ಹಾಗೇನೆ. ಸೊ ಬರ್ಗರ್ ಟೈಪಲ್ಲಿ. ಬಟ್ ಇದು ನೀವೀಗ ಹಾಗಾದರೆ ಪ್ಯಾಟೀಸ್ ಮಾಡ್ತಾ ಇದ್ದೀರಾ ಹೇಗೆ? ಇದು ಮಿಕ್ಸ್ ವೆಜಿಟೇಬಲ್ ಎಲ್ಲ ಹಾಕಿ ಮಾಡೋದು ಮೇಡಮ್. ಪ್ಯಾಟೀಸ ಮಸಾಲೆ? ಮಸಾಲೆ. ಮಸಾಲೆ. ಓ, ಓಕೆ ಓಕೆ.
ಮಕ್ಕಳು ವೆಜಿಟೇಬಲ್ ಎಲ್ಲ ತಿನ್ನೋದಕ್ಕೆ ತುಂಬ ಇರುಸು ಮುರುಸು ಮಾಡ್ತಾ ಇದ್ರೆ ಈ ಥರ ಬೆಸ್ಟ್ ಅಲ್ವಾ? ಹೌದು ಮೇಡಮ್. ಬೀಟ್ರೋಟ್ ಹಾಕ್ತಿದ್ದೆ ಮೇಡಮ್. ಸೊ ಎಲ್ಲವೂ ಕೂಡ ಸಣ್ಣಗೆ ಹೆಚ್ಕೊಳ್ಬೇಕು. ಸೊ ಇದು ಹಾಕಿದ ನಂತರ ಕಲರೇ ಚೇಂಜ್ ಆಗೋಯ್ತು. ಹೌದು ಮೇಡಮ್. ಕ್ಯಾರೆಟ್ ಹಾಕ್ತಿದ್ದೇನೆ. ತುರ್ದು ಕೂಡ ಹಾಕ್ಬೋದು ಮೇಡಮ್. ಸಣ್ಣ ದಪ್ಪಕ್ಕೂ ಇಟ್ಕೊಳ್ಳೋದು, ಸಣ್ಣ ಸಣ್ಣಕ್ಕೂ ಹೆಚ್ಕೊಳ್ಬೋದು, ತುರ್ದು. ಸೊ ಒಳ್ಳೆ ಐಡಿಯಾ ಆ್ಯಕ್ಚುಲಿ. ಈ ಥರ ಎಲ್ಲ ನಾವು ಇದು ಯಾವುದೇ ಪುಲಾವ್ಗೆ ಇದಕ್ಕೆಲ್ಲ ಹಾಕುವಾಗ ಹಾಗೆ ಬಿಟ್ಬಿಡ್ತಾರೆ, ಎಲ್ಲ ಒಂದೊಂದೇ ತೆಗೆದು ತೆಗಿತಾರೆ. ಸೊ ಇದರಲ್ಲಿ ಅಂದರೆ ಇದು ಬರ್ಗರ್ ಥರನೂ ಕೊಡ್ಬೋದು. ಸೊ ವೆಜಿಟೇಬಲ್ಸ್ ಎಲ್ಲವೂ ಕೂಡ, ಅದರಲ್ಲೂ ಕೂಡ ಈ ಬೀಟ್ರೂಟ್ ಎಲ್ಲ ಪಲ್ಯ ಎಲ್ಲ ಮಾಡಿದ್ರೆ ತಿನ್ನಲ್ಲ. ಇದು ಈ ರೀತಿಯಾಗಿ ಎಲ್ಲ ಹೋಗುತ್ತೆ ಅಲ್ವಾ? ಹೌದು, ನಾವು ಸ್ಟಫ್ ಮಾಡಿರ್ತೇವಲ್ಲ ಅದು ಗೊತ್ತಾಗೋದಿಲ್ಲ. ಮತ್ತೆ ಚೀಸ್ ಎಲ್ಲ ಹಾಕುವಾಗ ಕ್ಯಾಪ್ಸಿಕಮ್ ಹಾಕ್ತೀವಿ ಮೇಡಮ್. ಟೊಮೆಟೊ ಹಾಕ್ತಿದ್ದೀನಿ. ಬರೀ ವೆಜೀಸೇ ಇದೆ, ಇದಕ್ಕೇನು ಮಸಾಲ ಅಂಥದ್ದೇನು ಬರಲ್ವಾ? ಉಂಟು ಮೇಡಮ್, ಹಾಕಬೇಕು. ಓಕೆ, ಸ್ವಲ್ಪ ಫ್ರೈ ಆಗಲಿ ಅಂತ ಎಣ್ಣೆಯಲ್ಲಿ. ಅಂದರೆ ನಾವು ಸಲಾಡ್ ಎಲ್ಲ ತಿನ್ನುವಾಗ ಬೀಟ್ರೋಟು ಕ್ಯಾರೆಟ್ ಲಾಸ್ಟ್ ತಿಂತೇವೆ ಅಲ್ಲ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ. ಮೇಡಮ್ ಉಪ್ಪು ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಹೌದು. ಸ್ವಲ್ಪ ಮೆಣಸಿನ ಪುಡಿ ಕೊಡಿ. ಸ್ವಲ್ಪ ಸ್ಪೈಸಿನೂ ಇರುತ್ತೆ. ಸ್ವಲ್ಪ ಸಾಕು ಮೇಡಮ್. ಅರುಣ ಚಿಲ್ಲಿ ಪೌಡರ್ ನೋಡ್ಕೊಳ್ಳಿ ಸಾಕು. ಅದು ಪಿಂಕ್ ಕಲರ್, ಇದು ಗೊತ್ತಾಗಲ್ಲ. ದೊಡ್ಡವರಿಗೆ ಅದು ಪರವಾಗಿಲ್ಲ, ಮಕ್ಕಳಿಗೆ ಮತ್ತೆ ಅಷ್ಟು ಖಾರ ಅದು. ಈಗ ನಾವಿಬ್ಬರೇ ಅಲ್ವಾ ತಿನ್ನೋದು, ಸ್ವಲ್ಪ ಸ್ಪೈಸಿ ಇದ್ರೂ ನಡೆಯುತ್ತೆ. ಸ್ವಲ್ಪ ಪೆಪ್ಪರ್ ಕೊಡಿ. ಪೆಪ್ಪರ್, ಓಕೆ. ಅರುಣ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ ಮೇಡಮ್. ಹಾಕ್ಬೋದು. ಓಕೆ, ಸಾಕು. ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಸೊ ಮಸಾಲೆ ಹೆಚ್ಚು ಏನಿಲ್ಲ, ಬರೀ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಸಾಕಾಗುತ್ತೆ. ಹುಳಿಗೆ ಟೊಮ್ಯಾಟೊ ಎಲ್ಲ ಹಾಕಿದ್ದೀರಿ, ಅಷ್ಟೇ ಸಾಕು. ಓಕೆ, ಆಯ್ತು ಮೇಡಮ್. ಇನ್ನು ತವದಲ್ಲಿ ರೆಡಿ. ಹೌದು. ಓಕೆ, ನೆಕ್ಸ್ಟ್ ಇನ್ನು ತವದಲ್ಲಿ ಬನ್ ಸ್ವಲ್ಪ. ಹಾಂ ಹಾಗಾದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೇನೆ. ಸೊ ಚಟ್ಪಟ್ ಆಗುತ್ತೆ ಅಲ್ಲ? ಹೌದು. ಸೊ ಸ್ಕೂಲಿಂದ ಬರ್ತಾ ಇದ್ದಾರೆ ಅಂತೇಳಿ ಇದಕ್ಕೆ ಏನಾದರೂ ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಬೇಕು ಮೇಡಮ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು ಮೇಡಮ್. ಸೊ ಬನ್ ಇಲ್ಲದಿದ್ದರೆ ಬ್ರೆಡ್ ಕೂಡ ಆಗುತ್ತೆ ಅಲ್ಲ? ಆಗ್ತದೆ ಮೇಡಮ್. ಈಗ ಗ್ಯಾಸ್ ಸಣ್ಣ ಉರಿಯಲ್ಲಿದೆ ಮೇಡಮ್. ಬನ್ನನ್ನು ಲೈಟಾಗಿ ಸ್ವಲ್ಪ ಬಿಸಿ ಮಾಡು, ಮತ್ತೆ ಮಸಾಲೆ ಹಾಕಿ ಎಲ್ಲ ಪುನಃ ಬಿಸಿ ಮಾಡಲಿಕ್ಕೆ ಉಂಟು. ಹಾಂ. ಓ ಓಕೆ. ಸೊ ಲೈಟಾಗಿ ಬ್ರೌನ್ ಬಂದರೆ ಆಯಿತು. ಹೌದು ಮೇಡಮ್. ಪುನಃ ಬಿಸಿ ಮಾಡಲಿಕ್ಕೆ ಉಂಟಲ್ಲ ಮೇಡಮ್, ಹಾಕಿ ತೆಗಿತೇನೆ. ಸ್ವಲ್ಪ ಎಣ್ಣೆ ಹಾಕಿ ಮೇಡಮ್. ಸಾಕಾ? ಸಾಕು.
ಗ್ಯಾಸ್ ಸಣ್ಣ ಉರಿಯಲ್ಲಿರ್ತೇನೆ ಮೇಡಮ್. ಸರಿ. ಇದೀಗ ಇನ್ನು ಮತ್ತೆ ಪುನಃ ಬೇಕು. ಹೌದು ಮೇಡಮ್. ಈಗ ಇದಕ್ಕೆ ಮಕ್ಕಳಿಗೆ ಸಾಸ್ ಅಂದರೆ ಎಲ್ಲ ಇಷ್ಟ ಅಲ್ಲ, ಟೊಮೆಟೊ ಸಾಸ್ ಹಚ್ಚಿ ಆಮೇಲೆ ಮಸಾಲೆ ಹಾಕಿ ಚೀಸ್ ಎಲ್ಲ ಹಾಕಿ ಪುನಃ ಸಣ್ಣ ಮತ್ತೆ ಪುನಃ ಬಿಸಿ ಮಾಡ್ಕೊಳ್ಳೋದು. ಸಾಸ್ ಹಚ್ತೇನೆ ಮೇಡಮ್. ಓಕೆ. ಸೊ ಮಸಾಲೆ ಡನ್. ಸೊ ಮಸಾಲೆ ಹಾಕ್ಕೊಳ್ಬೋದು. ಮಸಾಲೆ ಹಾಕ್ತಿದ್ದೇನೆ ಮೇಡಮ್. ಮಕ್ಕಳಿಗೆ ಚೀಸ್ ಎಲ್ಲ ಇಷ್ಟ ಅಲ್ಲ, ಚೀಸ್. ಓಕೆ, ಚೀಸನ್ನು ಮೇಲಿಗೆ ಉದುರಿಸೋದು. ಇದಕ್ಕೆ ಕೂಡ ಸಾಸ್ ಹಚ್ಚಿ. ಎರಡು ಕಡೆ ಕೂಡ ಸಾಸನ್ನು ಹಾಕೊಳ್ಳೋದು. ಸಾಸ್ ಎಲ್ಲ ಇದ್ರೆ ಬೇಗ ತಿಂತಾರಲ್ಲ ಮಕ್ಕಳು. ಸೊ ಅದನ್ನು ಈ ಕಡೆ ಬಿಸಿಗೆ ಇಟ್ಕೊಳ್ಳೋಣ. ಓಕೆ ಮೇಡಮ್. ಎಸ್, ನೀವಲ್ಲಿ ರೆಡಿ ಮಾಡ್ತಾ ಇರುವಾಗ ನಾನು ಇಲ್ಲಿ ಹಾಕ್ತೇನೆ. ಸೊ ಹೀಗೆ ಸ್ವಲ್ಪ ಎರಡು ಕಡೆ ಬಿಸಿ ಆಗಬೇಕಾ? ಹೌದು ಮೇಡಮ್. ಇದು ಬಿಸಿ ಆಗಿದೆ, ತೆಗಿಯೋಣಲ್ಲ? ತೆಗಿಯೋಣ ಮೇಡಮ್. ಬಿಸಿ ಬಿಸಿಯಾದ ಸಂಜೆ ಟೈಮ್ಗೆ ಸ್ನ್ಯಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸೊ ಯಮಿ ಟೇಸ್ಟಿ ಸ್ಯಾಂಡ್ವಿಚ್ ಈವ್ನಿಂಗ್ ಟೈಮ್ಗೆ ಹೇಳಿ ಮಾಡಿಸಿದ್ದಂಥದ್ದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬನ್ ಸ್ಯಾಂಡ್ವಿಚ್ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಬೀಟ್ರೂಟ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಹಾಕಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿ. ಇನ್ನೊಂದೆಡೆ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸ್ವಲ್ಪ ಕಾಯಿಸಿ ತೆಗೆಯಿರಿ. ಬಳಿಕ ಬನ್ನ ಒಂದು ಭಾಗಕ್ಕೆ ಟೊಮ್ಯಾಟೊ ಸಾಸ್ ಸವರಿ ಮಸಾಲೆಯನ್ನು ಹರಡಿ ಮೇಲಿನಿಂದ ಚೀಸನ್ನು ಉದುರಿಸಿ ಇನ್ನೊಂದು ಭಾಗಕ್ಕೂ ಟೊಮ್ಯಾಟೊ ಸಾಸನ್ನು ಸವರಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಬನ್ ಸ್ಯಾಂಡ್ವಿಚ್ ರೆಡಿ. ಎಸ್ ಮೇಡಮ್, ಸೊ ಕುಲ್ಫಿ ಒಳ್ಳೆಯದಾಗಿ ಬಂದಿದೆ. ವಾರೆ ವಾ, ಸೂಪರ್. ಸೊ ಮನೇಲಿ ಇಷ್ಟು ಚೆನ್ನಾಗಿರೋವಂಥ ಕುಲ್ಫಿ ಮಾಡ್ಕೊಳ್ಬೋದು. ಸೊ ಯೂಶ್ವಲಿ ಏನಾದರೂ ಅಂಗಡಿಯಲ್ಲಿ ತರ್ಬೋದಾದರೆ ಸಪೂರಕ್ಕೆ ಉದ್ದಕ್ಕೆ ಸಿಗುತ್ತೆ. ಇದಂತೂ ಒಳ್ಳೆ ದಪ್ಪಕ್ಕೆ ದುಂಡನೇ ಇದೆ. ತಗೊಳ್ಳಿ, ನೀವು ಟೇಸ್ಟ್ ನೋಡಿ ಮೇಡಮ್. ಆಮೇಲೆ ಕೇಳಬಾರ್ದು. ಇಲ್ಲ. ವಾವ್. ಸೊ ಪ್ರೋಗ್ರಾಮ್ ಇಲ್ಲೇ ಮುಗಿಸ್ಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ಸೂಪರ್ವಾಗಿದೆ, ಒಳ್ಳೆ ಟೇಸ್ಟ್. ಆ್ಯಕ್ಚುಲಿ ಇದನ್ನು ಆರಾಮ್ಸೆ ಕೂತ್ಕೊಂಡು ತಿನ್ನಬೇಕು. ಈ ಥರ ನಿಮ್ಮ ಹತ್ರ ಮಾತಾಡ್ತಾ ಈ ಥರ ತಿನ್ನೋಕ್ಕೆ ಆಗಲ್ಲ. ಸೊ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮೇಡಮ್. ವಾವ್. ಸೊ ಎರಡು ನನಗೆ ನಿಮಗೆ ಇದು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಫುಲ್ಲಾಗಿ ನನಗಂತೂ ಆಮೇಲೆ ತಿಂತೀನಿ. ಐ ಥಿಂಕ್ ವಿಲ್ ಶೇರ್. ಓಕೆ ಮೇಡಮ್. ವಾವ್, ಸೂಪರ್. ತಗೊಳ್ಳಿ. ಆಸಮ್. ಹಾಗೆ ಸ್ಲೈಸ್ ಒಂದು ಈ ಥರ ಮಾಡಿಕೊಟ್ರೆ
ಹೊರಗಡೆ ಇದ್ದು ಖಂಡಿತವಾಗ್ಲೂ ಮಕ್ಕಳು ಕೇಳೋಣ. ನಾನು ಅಂದ್ಕೊಂಡೆ ಪ್ಯಾಟೀಸ್ ಥರ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿ ಬರ್ಬೋದು, ಯಾಕೆಂದರೆ ಬರ್ಗರ್ ಬಂದಿದೆ. ಹಾಗೆಯೇ ಇಲ್ದಿದ್ರೆ ಇದನ್ನು ಬ್ರೆಡ್ಗೂ ಕೂಡ ನಾವು ಹಾಕಿ ಮಾಡಿ ಕೊಡ್ಬೋದು, ಸ್ಯಾಂಡ್ವಿಚ್ ಥರ. ತುಂಬ ಚೆನ್ನಾಗಿದೆ. ಆ ಚೀಸ್ ಕೂಡ ಮಧ್ಯದಲ್ಲಿ ಸಿಗುವಾಗ ಒಂದು ಒಳ್ಳೆ ಫ್ಲೇವರ್, ಸೂಪರ್. 2 ಡಿಶ್ ಕೂಡ ಆಸಮ್, ವೆರಿ ಟೇಸ್ಟಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿದೆ. ಒಳ್ಳೆ ಟೇಸ್ಟಿ ಯಮಿ ರೆಸಿಪಿಯನ್ನು ಹೇಳ್ಕೊಡ್ತೀರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಮೇಡಮ್, ಇಂಥದ್ದೇ ಸೂಪರ್ ರೆಸಿಪಿಯನ್ನು ನಮಗೆ ಆಗಾಗ ಬಂದು ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಸೊ ಒಂದು ಕಡೆ ಅಂತೂ ಬರ್ಗರ್ ಅಥವಾ ಸ್ಯಾಂಡ್ವಿಚ್, ಈ ಕಡೆ ಕುಲ್ಫಿ ಸೂಪರ್ ಆಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.